ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಸಿಪಿಐಯಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ನದಾಫ್ ಅವರು ಇದೀಗ ಬೆಂಗಳೂರು ಸಿಸಿಬಿಗೆ ವರ್ಗಾವಣೆಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲಾಖೆಯ ಸಿಬ್ಬಂದಿಗಳಿಂದ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ನದಾಫ್ ಅವರು, ನನ್ನ ಸೇವಾ ಅವಧಿಯಲ್ಲಿ ಕೊರಟಗೆರೆ ತಾಲೂಕಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸಿರುವ ತೃಪ್ತಿ ಇದೆ. ಈ ಉತ್ತಮ ಸೇವೆ ಮಾಡಲು ಸಹಕರಿಸಿದ ಎಲ್ಲಾ ಇಲಾಖೆಯ ಸಿಬ್ಬಂದಿಗಳಿಗೆ ಅಭಿನಂದನೆ ಎಂದು ಹೇಳಿದರು. ಇನ್ನು ಕೊರಟಗೆರೆ ಪೊಲೀಸ್ ಠಾಣೆಯ ನೂತನ ಸಿಪಿಐ ಆಗಿ ಸಿದ್ದರಾಮೇಶ್ವರ ಅಧಿಕಾರವನ್ನು ಸ್ವೀಕರಿಸಿದರು. ನದಾಫ್ ಅವರು ಅಧಿಕಾರವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐಗಳಾದ ಮಂಜುನಾಥ್, ಯೋಗೇಶ್, ಶಂಕರನಾರಾಯಣ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉತ್ತಮ ಸೇವೆ ಮಾಡಿದರು. ಅಚ್ಚುಮೆಚ್ಚಿನ ಅಧಿಕಾರಿಯಾಗಿದ್ದರು. ಯಾಕೆಂದರೆ ಏನೇ ವಿಚಾರ ಇದ್ರು ಸಾಹೇಬ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದಾಲೋಚನೆ ಮಾಡ್ತಾರೆ. ನಮ್ಗಳಿಗೂ ಅಷ್ಟೇ ಯಾವುದಾದ್ರೂ ಏನೇ ಕ್ರಿಟಿಕಲ್ಗಳಿದ್ದರೆ ನನ್ನ ಗಮನಕ್ಕೆ ತಂದಿದ್ದ ಪ್ರತಿ ದಿವಸ ಸದಸ್ಯರು ಎಷ್ಟು ಟೈಮಿಗೆ ಕರೆಕ್ಟಾಗಿ ಬರೋದು ಅದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ ಬಂದು ಕೂತಿರೋದು. ಎಲ್ಲ ವಿಚಾರನೂ ಏನಾಯಿತು ಗೊತ್ತಿಲ್ಲ ಮುಂದೆ ಕೆಲಸದ ಅಧಿಕಾರಿಯಾಗಿದ್ದರು. ಯಾಕೆಂದರೆ ಏನೇ ವಿಚಾರ ಇದ್ರು ಸಾಹೇಬ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದಾಲೋಚನೆ ಮಾಡ್ತಾರೆ. ನಮ್ಗಳಿಗೂ ಅಷ್ಟೇ ಯಾವುದಾದ್ರೂ ಏನೇ ಕ್ರಿಟಿಕಲ್ಗಳಿದ್ದರೆ ನನ್ನ ಗಮನಕ್ಕೆ ತಂದಿದ್ದ ಪ್ರತಿ ದಿವಸ ಸದಸ್ಯರು ಎಷ್ಟು ಟೈಮಿಗೆ ಕರೆಕ್ಟಾಗಿ ಬರೋದು ಅದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ ಬಂದು ಕೂತಿರೋದು. ಎಲ್ಲ ವಿಚಾರನೂ ಏನಾಯಿತು ಗೊತ್ತಿಲ್ಲ ಮುಂದೆ ಪ್ರತಿಯೊಬ್ಬರು ಸಿಬ್ಬಂದಿಗೂ ಇಷ್ಟವಾದಂಥ ಗುಣ ಅದು. ಬೇರೆ ದಿನಗಳಲ್ಲಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಬಟ್ ಈಗ ಹಾಗೆ ಕೆಲಸ ಹೋಗ್ತಾ